ನಮಸ್ತೆ. ನಿನ್ನೆ ಎಲ್ಲ ಮೊನ್ನೆ ನಾನು ಯುದ್ಧಳ ವ್ರತದ ಬಗ್ಗೆ ವಿಡಿಯೋ ಹಾಕಿದ್ದೆ. ನಿಮಗೆಲ್ಲ ತುಂಬ ಇಷ್ಟ ಆಗಿತ್ತು ಅದು. ಕೆಲವರೆಲ್ಲ ಕೆಲವು ಕ್ವಶನ್ಸ್ ಎಲ್ಲ ಕೇಳ್ತಾ ಬಂದಿದ್ದೀರಾ. ಏನು ಗೊತ್ತಾ, ಒಂದೊಂದು ಕಡೆ ಒಂದೊಂದು ಮಠಗಳಲ್ಲಿ ಆಚರಣೆ ಮಾಡ್ತಾ ಹೋದರೆ ನಮಗೆ ಕನ್ಫ್ಯೂಷನ್ ಆಗುತ್ತಲ್ವ. ಅದಕ್ಕೋಸ್ಕರ ನಾನು ಉಡುಪಿ ಕ್ರಮದಲ್ಲೇ ಮಾಡ್ತಾ ಇದ್ದೇನೆ. ಕೆಲವು ಕಡೆಯಲ್ಲಿ ನೋಡಿ ಕಡಲೆ ಬೀಜ ಅದೆಲ್ಲ ತಿಂತಾರೆ, ಯಾಕಂದರೆ ಕಡಲೆ ಎಣ್ಣೆ ತಿಂತಾರೆ, ಕಡಲೆ ಬೀಜನೂ ತಿಂತಾರೆ. ಇಲ್ಲಿ ಉಡುಪಿಯಲ್ಲಿ ತೆಂಗಿನಕಾಯಿ ಎಣ್ಣೆ ಅಥವಾ ತೆಂಗಿನಕಾಯಿನ ತಿಂತೀವಿ, ಇದು ಇಲ್ಲಿ ಕ್ರಮ. ಕೆಲವು ಕಡೆ ಹನಿ ಅಂದರೆ ಜೇನುತುಪ್ಪನ ತಿಂತಾರೆ, ಕೆಲವರು ತಿನ್ನಲ್ಲ. ಅದು ಎಲ್ಲೆಲ್ಲಿ ಯಾವ್ಯಾವ ರೀತಿ ಆಚರಿಸ್ತಾ ಬರ್ತಾರೆ ಆ ಥರ ನಾವು ಆಚರಿಸ್ಕೊಂಡು ಹೋದರೆ ಸಾಕು. ಮೇನ್ ನಮ್ಮ ಮನಸ್ಸಿನಲ್ಲಿ ಏನು ಗೊತ್ತಾ, ನಾವು ಚಾತುರ್ಮಾಸ್ಯ ಮಾಡ್ತಾ ಇದ್ದೇವೆ ಅಥವಾ ಏಕಾದಶಿ ಮಾಡ್ತಾ ಇದ್ದೀವಿ ಅನ್ನೋದೇ ನಮಗೆ ಒಂದು ತೃಪ್ತಿ ಕೊಡುವಂಥದ್ದು. ಆ ನಂತರ ಆರೋಗ್ಯನ ತುಂಬ ಸುಧಾರಿಸುತ್ತೆ. ಅದರಿಂದ ಯಾವುದಾದ್ರು ಒಂದು ವಸ್ತು ಕಂಪ್ಲೀಟ್ ಬಿಡೋದ್ರಿಂದ ಆ ದೇಹಕ್ಕೆ ಅದರ ವ್ಯಾಲ್ಯೂ ಗೊತ್ತಾಗಿ ಇನ್ನೊಂದು ಸಲ ಅದನ್ನ ನಾನು ಕನ್ಸ್ಯೂಮ್ ಮಾಡಬೇಕಿದ್ರೆ ಅದರ ಲೂಪ್ ಹೋಲ್ಸ್ ಎಲ್ಲ ಇದ್ದರೆ ಅದು ಹೋಗಿಬಿಡುತ್ತೆ. ಉದಾಹರಣೆಗೆ ನನಗೆ ಮುಂಚೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ತಿಂತು ಅಂತಂದರೆ ವಾಮಿಟ್ ಆಗ್ತಿತ್ತು, ಕಫ ಕಹಿ ವಾಂತಿ ಆಗ್ತಾಯಿತ್ತು. ಈಗ ಅದು ಯಾವುದೂ ಆಗೋದಿಲ್ಲ. ಅದೇ ಥರ ಕೆಲವರಿಗೆ ನೆಲಗಡಲೆ ತಿಂದರೆ ಆಗೋದಿಲ್ಲ. ಅವ್ರು ನೋಡಿ ಇಂಥ ವ್ರತಗಳನ್ನೆಲ್ಲ ಮಾಡ್ತಾ ಬಂದರೆ 1 ತಿಂಗಳು ಕಷ್ಟನ ಸುಖನ ಬಿಡ್ತಾ ಬಂದರೆ ಅದು ಆರೋಗ್ಯಕ್ಕೆ ಆಗುತ್ತೆ. ಆಮೇಲೆ ಎಷ್ಟೋ ಜನ ಕೃಷ್ಣನ ಅಲಂಕಾರ ಹಾಕೋದಕ್ಕೆ ಖುಷಿ ಪಡ್ತಾಯಿದ್ದಾರೆ. ನಿಜವಾಗ್ಲೂ ನಮ್ಮ ಉಡುಪಿಯ ಕೃಷ್ಣನೇ ಅಂಥವನು. ದಿನ ನೋಡಿದ್ರು ಎಷ್ಟು ನೋಡಿದ್ರು ತೃಪ್ತಿ ಇಲ್ಲ ಅಂತ ಅನ್ನೋ ಸೌಂದರ್ಯ ಅವನದ್ದು. ನಮ್ಮ ದೇವ್ರು ತಾನೆ, ಖುಷಿ ಕೊಡುತ್ತೆ ನಮಗೆ. ನಿಮಗೆ ಅದು ಖುಷಿ ಕೊಡುತ್ತೆ. ಅದು ನನಗೆ ಇಷ್ಟ ಆಯಿತು. ನನಗೆ ಆನಂತರ ದ್ವಿದಳ ವ್ರತ ಮುಗಿಯುವ ತನಕ ನಾನು ಇದೇ ಥರ ವೀಡಿಯೋಗಳನ್ನು ಹಾಕ್ತಾ ಬರ್ತೇನೆ. ನಾಳೆ ನಾಡಿದ್ದು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ, ಆದ ಕಾರಣ 1-2 ದಿವಸ ವೀಡಿಯೋ ಹಾಕ್ಲಿಕ್ಕಾಗಲ್ಲ. ಒಂದು ವೀಡಿಯೋ ನಾನು ಮನೆ ಕಟೀಲಿಗೆ ಹೋಗಿದ್ದೆ, ಅದನ್ನ ನಾನು ನಾಳೆ ಅಥವಾ ನಾಳಿದ್ದು ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ಅಪ್ಲೋಡ್ ಆಗಿದೆ, ಅದನ್ನ ಪಬ್ಲಿಕ್ ಮಾಡಿಬಿಡ್ತೀನಿ. ಮತ್ತಿನ್ನೇನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಫಂಕ್ಷನ್ ಮುಗಿಸಿ ಬಂದ ನಂತರ ಮಾಡ್ತೀನಿ. ಬಟ್ ಚಾತುರ್ಮಾಸ್ಯ ಆರಂಭಿಸೋಗಿಂತ ಮುಂಚೆನೇ ನಿಮಗೆ ಸಂಕಲ್ಪ ಎಲ್ಲ ಮಾಡೋದು ಒಳ್ಳೆಯದು. ಅಂದರೆ ನಾವು ಹೇಳ್ತೀವಲ್ಲ, ಕಾಲ ದೇಶ ಇದೆಲ್ಲ ಹೇಳಿಬಿಟ್ಟು ಆಮೇಲೆ ಸಂವತ್ಸರ ಆಯನ ಅದೆಲ್ಲ ಹೇಳಿಬಿಟ್ಟು ನಾವು ಸಂಕಲ್ಪ ಚಾತುರ್ಮಾಸ್ಯ ವ್ರತ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೋಬೇಕು. ಆನಂತರ ಮುಗ್ದ ನಂತರ ದೇವರಿಗೆ ಅರ್ಪಣೆ ಮಾಡಬೇಕು. ಕೆಲವರಿಗೆ ಏನು ಮಾಡ್ತಾರೆ, ದ್ವಾದಶಿ ಅವತಾರಣ ಚಾತುರ್ಮಾಸ್ಯ ಸ್ಟಾರ್ಟ್ ಆಗೋದು ಮುಂಚಿನದು ಮುಗಿಯೋದಲ್ವ. ಈಗ ಇವತ್ತಿಗೆ ಸಲ ಕ್ಷೀರವ್ರತ ಆಯಿತು. ಕೆಲವರು ಕ್ಷೀರನ ಅಂದರೆ ಹಾಲನ್ನು ಯಾರಿಗಾದರೂ ಒಂದು ಸ್ವಲ್ಪ ದುಡ್ಡಿಟ್ಟು ಕ್ಷೀರವ್ರತ ಮಾಡೋರಾದರೆ ಒಳ್ಳೆಯದು, ಅವರಿಗೆ ದಾನ ಕೊಡ್ತಾರೆ. ದಧಿವ್ರತ ಅದಂತರ ಮೊಸರನ್ನ ದಾನ ಮಾಡ್ತಾರೆ. ಈಗ ನಾಡಿದ್ದು ದ್ವಿದಳ ವ್ರತ, ಈ ವ್ರತ ಮುಗಿಬೇಕಿದ್ರೆ ಬೇಳೆ ಆನಂತರ ತರಕಾರಿಗಳನ್ನು ಏನು ಈ ತಿಂಗಳಲ್ಲಿ ಬಿಟ್ಟಿರ್ತೀವಿ ನೋಡಿ, ಅದನ್ನ ದಾನ ಮಾಡ್ತಾರೆ. ಇದೆಲ್ಲ ನಡೆಯುತ್ತೆ. ಅದು ನಿಮ್ಮ ಅನುಕೂಲ. ಹಾಗೆಯೇ ಹೀಗೇ ಹೇಳಿ ಏನೂ ಇಲ್ಲ ಅಂತ ನಾನೇನು ಮಾಡ್ತೀನಿ, ನನ್ನ ಕೈಲಿ ಆಗುವಷ್ಟು ದುಡ್ಡನ್ನು ನನಗೆ ಕೃಷ್ಣ ಕೃಷ್ಣದೇವರ ಹುಂಡಿಗೆ ಹಾಕಿ ಬರ್ತೀನಿ. ಯಾಕಂದರೆ 4 ಜನ ಊಟ ಮಾಡಿ ಹೋಗುವಂಥ 4 ಜನ, ಸಾವಿರಾರು ಜನ ಊಟ ಮಾಡಿಕೊಂಡು ಹೋಗುವಂಥ ಅನ್ನಬ್ರಹ್ಮನ ಕ್ಷೇತ್ರ ಅದು. ಇಂಥ ಕ್ಷೇತ್ರಗಳನ್ನು ನಾನು ಹಾಕಿ ಬರ್ತೇನೆ. ಮತ್ತೊಂದು ನಿಮಗೆ ನಾನು ಮುಂದೊಂದು ವಿಷಯ ಹೇಳಲಿಕ್ಕೆ ಮರ್ತಿದ್ದೇನು ಅಂದರೆ, ಈಗ ಕಾಳು ಮೆಣಸು ಜೀರಿಗೆ ಎಲ್ಲ ತಿನ್ನೋ ಕಾರಣ ಕಾಳು ಮೆಣಸು ಎಷ್ಟೋ ಜನರಿಗೆ ಆಗೋದಿಲ್ಲ. ಆಮೇಲೆ ಇದು ಕಾಯಿ ಮೆಣಸು ಅಥವಾ ಕೆಂಪು ಮೆಣಸು ಬಿಡಬೇಕು ತಾನೆ ಈ ವ್ರತದಲ್ಲಿ. ಹುಣಸೆ ಹಣ್ಣು, ನಿಂಬೆ ಹಣ್ಣು ಯಾವುದೂ ಬರೋದಿಲ್ಲ. ಇಂಥದ್ದೆಲ್ಲ ಇರಬೇಕಿದ್ರೆ ಕಾಳು ಮೆಣಸು ಯಾರಿಗೆ ಜಾಸ್ತಿ ಆಗೋದಿಲ್ಲ, ತಿಂದರೆ ಹೊಟ್ಟೆ ಉರಿ ಬರುತ್ತೆ ನೋಡಿ, ಸ್ವಲ್ಪ ಕಾಳು ಮೆಣಸು ಕಡಿಮೆ ಹಾಕ್ಕೊಳ್ಳಿ. ಅಂದರೆ ಹಾಕದೇ ಇದ್ರೂ ನಡೆಯುತ್ತೆ ಒಂದು. ಮತ್ತು ಸ್ವಲ್ಪ ತುಪ್ಪದ ಕನ್ಸಪ್ಷನ್, ಮನೆಯಲ್ಲಿ ಮಾಡಿದ ತುಪ್ಪ ಇದೆಯಲ್ಲ ಅದರ ಕನ್ಸಪ್ಷನ್ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ, ತುಂಬ ಹಿತ ಆಗುತ್ತೆ. ನೀರು ಜಾಸ್ತಿ ಕುಡಿತಾ ಬನ್ನಿ. ಕೆಲವರಿಗೆ ಹದ ಬಿಸಿ ಉಗುರು ಬೆಚ್ಚ ನೀರು ಕುಡಿದ್ರೂ ನಡೆಯುತ್ತೆ ಅಂತ ಹೇಳ್ತಾರೆ. ನಾನು ತುಂಬ ಜನ ಹೇಳೋದು ಕೇಳಿದ್ದೆ ನಾನು. ಆಮೇಲೆ ಕಾಳು ಮೆಣಸು ತಿಂತಾ ಇದ್ದರೆ ಕೆಲವರಿಗೆ ತುಂಬ ಎದೆ ಉರಿ ಎಲ್ಲ ಬರುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನ ಸ್ವಲ್ಪ ನೀರು ನುಂಗ್ಕೊಂಡು ಆಮೇಲೆ ನಾರ್ಮಲ್ ನೀರು ಕುಡಿಯಿರಿ. ಜೊಲ್ಲರಸದ ಜೊತೆಗೆ ನಾರ್ಮಲ್ ನೀರು ಸ್ವಲ್ಪ ಕುಡಿತಾ ಬನ್ನಿ, ಎದೆ ಉರಿ ಎಲ್ಲ ಕಡಿಮೆ ಆಗುತ್ತೆ. ಆನಂತರ ಕೆಲವರು ಏನು ಮಾಡ್ತಾರೆ, ನನಗದು ಹೇಳ್ಬೋದೋ ಗೊತ್ತಿಲ್ಲ ನನಗೆ. ಈಗ ನಾನು ನೋಡಿ, ನನಗೆ 1 ಲೋಟ ಚಹಾ ಬೇಕು ದಿನಾಲು. ಒಂದು ಚಹಾ ಕುಡಿಯೋದನ್ನು ನಡೆಯುತ್ತೆ, ಎಷ್ಟೋ ಜನ ಕುಡಿಯೋದನ್ನು ಮಾಡ್ತಾರೆ. ಉದಾಹರಣೆಗೆ ನಮ್ಮ ಯತಿಗಳೇ ಯಾರು ಚಹಾ ಕುಡಿತಾರೆ ಹೇಳಿ? ಎಷ್ಟೋ ಜನ ಚಹಾ ಕುಡಿಯೋದೇ ಇರುವವರು ಇವತ್ತಿಗೂ ನಮ್ಮ ಹತ್ರ ಇದ್ದಾರೆ, ಅವರಿಗೂ ಏನೂ ಆಗೋದಿಲ್ಲ. ನಮಗೆ ಯಾಕೆ ಆಗುತ್ತೆ? ದಟ್ ಮೀನ್ಸ್ ನಮ್ಮ ಮಾನಸಿಕ ಅಂದರೆ ಮೈಂಡ್ ಸೆಟ್ ಅದು ಅಷ್ಟೇ. ಹಾಗೆಯೇ ಕೆಲವರಿಗೆ ಕಾಯಿ ಮೆಣಸು ತಿಂದಿದ್ರೆ ಆಗೋದಿಲ್ಲ, ಪೆಪ್ಪರ್ ಆಗೋದಿಲ್ಲ ಅಂತ ಹೇಳೋರು, ನಿಮಗೆ ಬೇಕಂದರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು. ಈಗ ನಾನೇನು ಮಾಡ್ತೀನಿ, ಚಹಾ ದೇವರೇ ನನಗೆ ಚಹಾ ಬೇಕು ಅಂತ ಕೇಳಿಬಿಟ್ಟು ನಾನು ಬಾಕಿದೆಲ್ಲ
ಅದೊಂದು ತಿನ್ಕೊಂಡು ಬಾಕಿದೆಲ್ಲ ವ್ರತ ಮಾಡ್ತೀನಿ. ನಿಮಗೆ ಕಾಯಿ ಮೆಣಸು ಬೇಕು, ಬಿಡಲಿಕ್ಕಾಗೋದಿಲ್ಲ, ಆ ಥರ ಮಾಡೋರು ಇದ್ದಾರೆ, ನಾನು ಕಿವಿಯಾರೆ ಕೇಳಿದ್ದೀನಿ ಇದನ್ನೆಲ್ಲ. ಆದ ಕಾರಣ ನಿಮಗೆ ಯಾವ ಥರ ಅನುಕೂಲ. ಮೇನ್ ಚಾತುರ್ಮಾಸ್ಯ ಅಂತಂದರೆ ದೇವರ ಮೇಲೆ ಭಕ್ತಿ ಬರುವಂಗೆ, ನಮ್ಮ ಹೃದಯದಲ್ಲಿರುವ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳೆಲ್ಲ ಹೋಗೋ ಹಾಗೆ ಇಂಥ ವ್ರತ ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಎಲ್ಲರ ನಂಬಿಕೆ ಇದು. ಆಮೇಲೆ ಈ ಟೈಮಲ್ಲಿ ಪ್ರವಚನ ಕೇಳೋದು, ವ್ರತಗಳನ್ನೆಲ್ಲ ಮಾಡೋದು ಇದೆಲ್ಲ ಕಾಮನ್. ಯಾಕಂದರೆ ಮುಂಚಿನ ಕಾಲದಲ್ಲಿ ಮಳೆಗಾಲ ಆಗ್ತಿತ್ತು, 4 ತಿಂಗಳು ಎಲ್ಲೂ ಓಡಾಡಲಿಕ್ಕೆ ಆಗ್ತಾ ಇರಲಿಲ್ಲ. 4 ತಿಂಗಳು ಎತ್ತಿಗಳು ಒಂದೇ ಕಡೆ ನಿಲ್ತಾಯಿದ್ರು. ಈಗ ಕಾಲ ಬದಲಾಗಿದೆ, ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ. ದಟ್ ಮೀನ್ಸ್ ಒಂದು 42 ದಿವಸನ, 60 ದಿವಸನ, 50 ದಿವಸನ ಹಿಂಗೆ ಚಾತುರ್ಮಾಸ್ಯ ಕೂತ್ಕೊಂಡು ಆಮೇಲೆ ಎದ್ದು ಬಿಡ್ತಾರೆ ಅವರೆಲ್ಲ. ಅದರಲ್ಲಿ ನಿಮ್ಮ ಅವರವರ ಅನುಕೂಲಕ್ಕೆ ತಕ್ಕಂತೆ ಯಾವುದರಲ್ಲಿ ಏನು ಗೊತ್ತಾ, ಏನೇ ಮಾಡೋದಕ್ಕಿಂತ ಸ್ವಲ್ಪ ಮಾಡಿದ್ದೀನಿ ಅನ್ನೋ ನೆಮ್ಮದಿ ಕೊಡುತ್ತೆ. ಏಕಾದಶಿ ಮಾಡ್ತೇನೆ ಅನ್ನೋದು ಎಷ್ಟೋ ಜನರಿಗೆ ನಮ್ಮ ಮನಸ್ಸು ಪುಣ್ಯಕರ. ನಾನು ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದೀನಿ ಅಥವಾ ತಿರುಪತಿಗೆ ಹೋಗ್ತಾ ಅನ್ನೋದೇ ನಮಗೊಂದು ಖುಷಿ. ಅದೇ ಥರ ಈ ವ್ರತಗಳನ್ನು ಮಾಡೋದಂದ್ರೇ ಒಂದು ಖುಷಿ. ಅದನ್ನ ನೀವು ಅನುಸರಿಸ್ಕೊಂಡು ಹೋಗಿ. ಆನಂತರ ನನಗೆ ಅನಿಸ್ದಂಗೆ ಇಷ್ಟೇ ಹೇಳಲಿಕ್ಕಿರುವಂಥದ್ದು. ಇದೇ ಥರ ನಮ್ಮ ವೀಡಿಯೋನ ಸಪೋರ್ಟ್ ಮಾಡ್ತಾಯಿರಿ. ಕಷ್ಟಪಟ್ಟು ನಾವು ವೀಡಿಯೋ ಮಾಡ್ತೀವಿ ನೋಡಿ. ನಾಳೆ ಫಂಕ್ಷನ್ ಇದು ರೆಡಿ ಆಗೋದಿದೆ, ಎಲ್ಲನೂ ಇದ್ರೂ ನಾವು ವೀಡಿಯೋ ಮಾಡೇ ಮಾಡ್ತೀವಿ. ಯಾಕೆ ಹೇಳಿ, ಎಲ್ರಿಗೂ ಅನುಕೂಲ ಆಗಲಿ. ಈ ದ್ವಿದಳ ವ್ರತ ಎಲ್ಲರೂ ಮಾಡಿ, ಎಲ್ಲರೂ ಅವ್ರ ಜೀವನನ ಯಾಕೆ ಹುಟ್ಟಿ ಬಂದಿದ್ದೀವೋ ಅದು ಸಾರ್ಥಕ ಮಾಡಿಕೊಳ್ಳಿ. ಇಷ್ಟೇ ನಾನು ಕೇಳ್ಕೊಳ್ಳುವಂಥದ್ದು. ಯಾಕಂದರೆ ನಮಗೆ ಹುಟ್ಟುತ್ತಾ ಏನೂ ತರೋದಿಲ್ಲ, ಹೋಗ್ತಾ ಏನೂ ತೊಗೊಂಡೋಗಲಿ. ಏನಿದ್ರೂ ನಾವು ಈಗ ಏನು ಸಂಪಾದನೆ ಮಾಡಿರ್ತೀವಿ ಪುಣ್ಯ, ಅದು ಮಾತ್ರ ನಮ್ಮ ಜೊತೆಗೆ ಬರುವಂಥದ್ದು. ನಾವೇನು ಸಾಧನೆ ಮಾಡಿರ್ತೀವಿ ಅದು ಮಾತ್ರ ನಮ್ಮ ಜೊತೆ ಬರುವಂಥದ್ದು. ಅದು ನೆನಪಲ್ಲಿ ಇಟ್ಕೊಂಡು ಇಹಕ್ಕೆ ನಾವು ಪ್ರಾಪಂಚಿಕವಾಗಿ ಏನು ಆಸೆ ಪಡ್ತೀವೋ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ದೇವರ ಹತ್ರ ಸ್ವಲ್ಪ ಹೋಗೋದು. ಇಷ್ಟೇ ಈ ವ್ರತಗಳ ಉದ್ದೇಶ ಎಲ್ಲ. ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಹೇಳಿದ್ದೀನಿ. ಯಾರಾದರೂ ತಿಳಿದವ್ರು ನೋಡ್ತಾ ಇದ್ದರೆ ತಪ್ಪಿದ್ದರೆ ಕ್ಷಮಿಸಿ ನನ್ನ. ಇದ್ರ ಜೊತೆಗೆ ನಾನು ಇವತ್ತಿನ ಕೃಷ್ಣನ ಅಲಂಕಾರ, ಆನಂತರ ಕೆಲವರು ಲಿಸ್ಟು ಕೇಳಿದ್ರು, ನೀವು ದ್ವಿದಳ ವ್ರತದಲ್ಲಿ ಏನು ತಿನ್ನಬಾರ್ದು, ಏನು ತಿನ್ನಬೇಕು ಅಂತ ಅಂದ್ಬಿಟ್ಟು. ಅದನ್ನ ನಾನೀಗ ಬಾಯಲ್ಲಿ ಒಂದೊಂದು ರೌಂಡ್ ಹೇಳ್ತಾ ಇದ್ದೀನಿ. ಅಕ್ಕಿ, ರಾಗಿ, ಗೋಧಿ, ಜೋಳ, ಆನಂತರ ಮಿಲೆಟ್ಸ್, ಕಿರುಧಾನ್ಯಗಳು ಅಂತ ಹೇಳ್ತಾರಲ್ಲ, ಈಗ ಸಾಮೆ ಅಕ್ಕಿ, ಬರಗು, ಇಂಥದ್ದನ್ನೆಲ್ಲ ತಿನ್ಬೋದು. ಅದು ಹೇಳಿದೆ, ನೀವು ಯಾವ ಥರ ಸಂಕಲ್ಪ ಮಾಡ್ಕೊತಾರೆ ಅದರ ಮೇಲೆ ಮೇಯ್ನ್ ಅದು ಮಾತ್ರ ನೋಡ್ಕೊಳ್ಳಿ ನೀವು. ಇದಾಯ್ತಾ? ಬೇಳೆಗಳು ಯಾವುದೂ ಬರೋದಿಲ್ಲ, ಕಾಳಾಗಲಿ ಬೇಳಾಗಲಿ ಯಾವುದೂ ಬರೋದಿಲ್ಲ. ಎರಡನೇದಾಗಿ ಮತ್ತು ಇನ್ನೇನು ಬರುತ್ತೆ ಗೊತ್ತಾ, ಮೇಯ್ನ್ ಬಾಳೆಹಣ್ಣು. ಇದರಲ್ಲಿ ಮೇಯ್ನ್ ಬಾಳೆಹಣ್ಣು, ಬಾಳೆ ನಡುವಿನ ದಿನ್ನಿರುತ್ತೆ, ಗೊನೆ ಹಾಕಿದ ಬಾಳೆಹಣ್ಣಿದು ಮಧ್ಯೆ ಒಂದು ಕಾಂಡ ಥರ ಇರುತ್ತೆ, ಅದರ ಮೇಲೆ ಕವರ್ ಆಗಿ ಅದನ್ನೆಲ್ಲ ಬಿಚ್ಚಬೇಕು. ನಾನು ಬೇಕಾದ್ರೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅದನ್ನ. ಅದರ ದಿಂಡಿದ್ದು ಸಾಂಬಾರು ತುಂಬ ವಿಶೇಷ. ಸಾಂಬಾರಾಗುತ್ತೆ, ಪಲ್ಯ ಆಗುತ್ತೆ, ಕೋಸಂಬರಿ ಆಗುತ್ತೆ, ಏನೇನೋ ಆಗುತ್ತೆ, ಮಜ್ಜಿಗೆ ಹುಳಿ ಆಗುತ್ತೆ, ಅದರದ್ದು ಏನು ಬೇಕಾದರೂ ಮಾಡ್ಬೋದು. ಇದು ತುಂಬ ವಿಶೇಷ. ಇದು ಕ್ಲೆನ್ಸಿಂಗ್ ಮಾಡುತ್ತೆ. ಕಿಡ್ನಿ ಸ್ಟೋನ್ ಇರುವವರಿಗೆ ಅಥವಾ ಪಿತ್ತಕೋಶದಲ್ಲಿ ಕಲ್ಲಾದವರಿಗೆ ಇದು ನೀರು ಮಾಡುತ್ತೆ. ಇದರ ಜ್ಯೂಸ್ ಮಾಡಿನೂ ಕುಡಿತಾರೆ ಎಷ್ಟೋ ಜನ ಕಿಡ್ನಿ ಸ್ಟೋನ್ ಆದವರು. ಇದು ಮೇಯ್ನ್. ಆನಂತರ ಬಾಳೆ ಕುಂಡಿಗೆ, ಬಾಳೆಕಾಯಿ, ಬಾಳೆಹಣ್ಣು ಇಷ್ಟನ್ನು ಯೂಸ್ ಮಾಡ್ಬೋದು. ತೆಂಗಿನಕಾಯಿ ಗೊತ್ತಲ್ಲ, ಯೂಸ್ ಮಾಡೇ ಮಾಡ್ತೀವಿ ನಾವು. ತೆಂಗಿನಕಾಯಿ, ತೆಂಗಿನ ಎಣ್ಣೆ ಎಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಎಳ್ಳೆಣ್ಣೆ ಯೂಸ್ ಮಾಡಿ. ಎಳ್ಳೆಣ್ಣೆ 4 ವ್ರತಕ್ಕೂ ಬರುತ್ತೆ, ಎಳ್ಳು, ಎಳ್ಳೆಣ್ಣೆ. ಯಾಕಂದರೆ ಈಗ ತಿಥಿ ಬಂದ್ರೆ ಮಧ್ಯದ ತಿಥಿ ಬರಬಾರ್ದು ಅಂತ ಯಾವ ರೂಲ್ಸ್ ಇರೋಲ್ಲ. ತಿಥಿ ಬಂದೇ ಬರುತ್ತೆ. ಎಷ್ಟೋ ಜನ ಮನೆಯಲ್ಲಿ ಚಾತುರ್ಮಾಸ್ಯ ವ್ರತ ಟೈಮು ತಿಥಿ ಬರುತ್ತೆ. ಆವಾಗ ಒಂದೆಲಗ ಅಥವಾ ತಿಮರೆ ಎಳ್ಳು ಬೇಕೇ ಬೇಕಾಗುತ್ತೆ. ಅದಕ್ಕೆ 4 ತಿಂಗಳಲ್ಲಿ ಇದು 2 ಬರುತ್ತೆ. ಆ ನಂತರ ಮಾವಿನಕಾಯಿ, ಮಾವಿನ ಹಣ್ಣು ನಿಮಗೆ ಅವೈಲೇಬಲ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ನೀರಲ್ಲಿ ಹಾಕಿಟ್ಟ ಮಾವಿನಕಾಯಿ. ಇದರಲ್ಲಿ ಬೇಯಿಸಿದ್ದು ಬರಲ್ಲ, ನೆನ್ಪಿಟ್ಕೊಳ್ಳಿ. ಬೇಯಿಸಿದ ಮಾವಿನಕಾಯಿ, ಮಾವಿನ ಹಣ್ಣು ಈ ಕೊನೆಯ ವ್ರತಕ್ಕೆ ಬರೋದಿಲ್ಲ. ಕೊಚ್ಚಿ ನಾವು ಉಪ್ಪಲ್ಲಿ ಹಾಕಿಟ್ಟಿದ್ದು ದೊಡ್ಡ ಮಾವಿನ, ಇದು ಮಿಡಿ ಉಪ್ಪಲ್ಲಿ ಹಾಕಿಟ್ಟಿರೋದು, ಇದೆಲ್ಲ ಬರುತ್ತೆ. ಆನಂತರ ಆಮ್ಚೂರು ಪುಡಿ. ನೀವು ಬೇಸಿಗೆಯಲ್ಲಿ ಮಾವಿನಕಾಯಿನ ಕಟ್ ಮಾಡಿ ಒಣಗಿಸಿ ಅದನ್ನ ಪೀಸ್ ಮಾಡಿಟ್ರೆ ಚಟ್ನಿ ಗಿಟ್ನಿಗೆಲ್ಲ ಬಳಸ್ಕೋಬೋದು. ಅಥವಾ ನಿಮಗೆ ಆಗಿಲ್ಲ ಅಂತಂದರೆ ಆಮ್ಚೂರು ಪುಡಿನ ಯೂಸ್ ಮಾಡ್ಬೋದು. ಇದು ಇಷ್ಟೇ ಬರುವಂಥದ್ದು. ಆನಂತರ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದು ಎಲ್ಲನೂ ಬರುತ್ತೆ. ಮೊಸರು ಮತ್ತು ಅದು ಹಾಲು ಮಾತ್ರ 2 ತಿಂಗಳಲ್ಲಿ ಇರೋದಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಈಗ ಆಗಿದ್ದು ಕ್ಷೀರವ್ರತ, ಅದಕ್ಕಿಂತ ಮುಂಚಿದ್ದು ದಧಿವ್ರತ ಇದ್ದಿದ್ದು. ಆಮೇಲೆ ಬೆಣ್ಣೆ, ತುಪ್ಪ, ಮಜ್ಜಿಗೆ 4 ಇದರಲ್ಲಿಯೂ ಬರುತ್ತೆ. ಇಷ್ಟು ಹೇಳಬೇಕಿತ್ತು ನಿಮಗೆ. ಆಮೇಲೆ ಸೊಪ್ಪುಗಳಲ್ಲಿ ಕರಿಬೇವಿನ ಸೊಪ್ಪಾಗಲಿ, ಕೊತ್ತಂಬರಿ ಸೊಪ್ಪಾಗಲಿ, ಪೊನ್ನಂಗಣಿ ಸೊಪ್ಪಾಗಲಿ, ಆನಂತರ ಮೆಂತೆ, ಪಾಲಕ್, ಪುದೀನ ಯಾವ ಸೊಪ್ಪೂ ಬರಲ್ಲ. ಅನ್ನಂದ್ರೆ ಇಂಗು ಬರಲ್ಲ, ಹುಣಸೆ ಹಣ್ಣು ಬರಲ್ಲ. ಇದನ್ನು ನಾನು ಲಿಸ್ಟಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದೀನಿ.
ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಈ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಂಡು ನೀವು ಬರೆದಿಟ್ಕೊಳ್ಳಿ. ಇಷ್ಟು ಆಗತ್ತು. ಅರ್ಥ ಆಯಿತು. ಕೆಲವರು ಮುಸುಕಿನ ಜೋಳ ಇದೆಯಲ್ಲ ಅದನ್ನ ತಿನ್ಬೋದಾ ತಿನ್ನಬಾರ್ದಾ ಅಂತ ಹೇಳಿ. ಅದು ಏಕದಳ ಧಾನ್ಯ, ಮೊನೊಕಾಟ್, ಅದು ಡೈಕಾಟ್ ಅಲ್ಲ, ಮೊನೊಕಾಟ್. ಬೇಳೆ ಆಗೋದಿಲ್ಲ ಅದರದ್ದು, ಹೌದಾ ಅಲ್ವಾ? ಅದನ್ನ ನಾವು ಬಳಸ್ಬೋದು ಅಂತ ಹೇಳ್ತಾರೆ. ಅದೇ ಹೇಳಿದ್ನಲ್ಲ, ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ, ಅದು ನಿಮಗೆ ಬಿಟ್ಟಿರೋದು. ಆಮೇಲೆ ಬ್ರೆಡ್, ಬನ್ಸು, ಬಿಸ್ಕೆಟು, ಆ್ಯಕ್ಚುಲಿ ಸೋಡಾ ಪುಡಿ ಹಾಕಿದ್ದನ್ನು ಕೆಲವರು ತಿನ್ನಬಾರ್ದು ಅಂತಾರೆ. ಈಗ ನಾವಿಲ್ಲಿ ಬನ್ಸು ಅಂತ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕಲೇಬೇಕು. ಅದು ನಿಮ್ಮ ಮನಸ್ಸಿಗೆ ಏನು ತೋಚುತ್ತೋ ಆ ದೇವರೇ, ನೀವು ವ್ರತ ಮಾಡ್ತೀನಿ ಅಂತ ಒಂದು ಮನಸ್ಸಲ್ಲಿ ಅಂದ್ಕೊಂಡ್ರೆ ದೇವರೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆವಾಗ ನಿಮಗೆ ಅದರದ್ದು ಐಡಿಯಾ ಎಲ್ಲ ಒಂದು ಬರುತ್ತೆ. ಇಷ್ಟು. ಆನಂತರ ಮರಗೆಣಸು ಇದಂತೆಲ್ಲ ಬಳಸ್ಬೋದು ನೋಡಿ. ಮರಗೆಣಸು, ಆಮೇಲೆ ಸಿಹಿಗೆಣಸು, ಕೆಲವರು ಕ್ಯಾರೆಟ್ ಬಳಸ್ಬೋದು. ಅದು ನಿಮ್ಮ ಇಷ್ಟ, ನಾನು ಎಂಥದ್ದು ಹೇಳಲ್ಲ. ಹಾಗೆ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಅದು ಇದರ ಅಡಿಯಲ್ಲೇ ಬೆಳೆಯೋದು, ನಾವು ಬಳಸ್ತೀವ ಇಲ್ಲ ತಾನೇ? ಅದೇ ಹೇಳಿದ್ನಲ್ಲ, ಅದೇ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ಬನ್ನಿ. ವ್ರತ ಮಾಡಿ ಒಂದು ವರ್ಷ ಮಾಡಿ ನೋಡಿ. ನಿಮಗೆ ಆಗೋದಿಲ್ಲ, ಆ ಒಂದು ವರ್ಷದಲ್ಲಿ ಏನೋ 4 ತಿಂಗಳು ಮಾತ್ರ ಬರುವಂಥದ್ದು. ಏನೂ ಆಗಿಲ್ಲ ಅಂತಂದರೆ ವಾರಕ್ಕೊಂದು ದಿವಸನ, ವಾರಕ್ಕೆ 2 ದಿವಸನ, ಅಥವಾ ದ್ವಾದಶಿ ಆದರೂ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಮಾಡಿ ನೋಡಿ. ಇದರಿಂದ ಒಳ್ಳೆಯದಾಗುತ್ತೆ. ಅಷ್ಟು ಮಾತ್ರ ನಾನು ಹೇಳಬೇಕು. ದೇವರ ಕೆಲಸ ಯಾವುದೇ ಮಾಡಿರೋದು ಧರ್ಮಕ್ಕೆ ಅಂತೂ ಹೋಗೋದೇ ಇಲ್ಲ, ಅದು ಮಾತ್ರ ಸತ್ಯ. ಯಾಕಂದರೆ ಉಡುಪಿಗೆ ಬಂದಾಗ ನಾ ಇಲ್ಲಿ ಇರಲಿಲ್ಲ, ಈ ಊರಲ್ಲಿ ಇರಲಿಲ್ಲ, ಬೇರೆ ಊರಲ್ಲಿ ಇದ್ವಿ ನಾವು. ಬಂದಾಗ ಈ ಯತಿಗಳ ಬಗ್ಗೆ, ದೇವ್ರ ಬಗ್ಗೆ ಅಷ್ಟೊಂದು ಗೌರವ ಏನೂ ಇರಲಿಲ್ಲ ನನಗೆ, ಸತ್ಯ ಹೇಳ್ತೀನಿ. ಆನಂತರ ಹೋಗ್ತಾ ಇಲ್ಲಿ ಯತಿಗಳು ಅವರೆಲ್ಲ ಒಂದು ಅಮೂಲ್ಯ ರತ್ನಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರಾಜಕುಮಾರ್ ಪಿಕ್ಚರ್ ಕತೆ, ಭಕ್ತ ಕನಕದಾಸ, ಅದೆಲ್ಲ ಶುದ್ಧ ಸುಳ್ಳು. ಕೃಷ್ಣ ತಿರುಗಿದ್ದು ಅದು ಅಲ್ವೇ ಅಲ್ಲ. ಅರ್ಥ ಆಯಿತು? ಇದು ಹೇಳಿದರೆ ಈಗ ಹೌದು ಬ್ರಾಹ್ಮಣರು ಹೀಗೆ ಹೇಳ್ತಾರೆ ಅಂತ ಅದು ಹೇಳ್ತಾರೆ, ಅದೆಲ್ಲ ತಪ್ಪು. ಯಾಕಂದರೆ ಒಂದು ಜಾತಿನ ಕೆಳಗಿಳಿಸಿ ಇನ್ನೊಂದು ಜಾತಿನ ಮೇಲೆ ಇಳಿಸೋದು ಅದು ಮುಂಚಿನಿಂದಲೂ ಬರ್ತಾ ಇದ್ದಿದ್ದು. ಮುಂಚೆ ಒಂದಾನೊಂದು ಬ್ರಿಟಿಷರು ಬರೋಗಿಂತ ಮುಂಚೆ, ಮುಸ್ಲಿಮರು ಬರೋಗಿಂತ ಮುಂಚೆ ನಮ್ಮ ದೇಶದಲ್ಲಿ 4 ಜಾತಿಯವರು ಒಟ್ಟಿಗೆ ಇರಲಿಲ್ವಾ? ಈಗ ಮಾತ್ರ ಅಲ್ಲ ತಾನೆ? ಆದ ಕಾರಣ ಇಂಥದ್ದೆಲ್ಲ ತಲೆಗೆ ಹಾಕ್ಕೋಬೇಡಿ. ಮೇನ್ ನಮಗೆ ಬೇಕಾಗಿರೋದು ಗುರುಗಳ ಭಕ್ತಿ, ಅಲ್ಲಿ ಪ್ರವಚನ, ಆ ಸಾಧನೆಯ ಹಾದಿಯಲ್ಲಿ ನಡೆಯೋದು. ಕೃಷ್ಣ ತಿರುಗಿದ್ನೋ ಇಲ್ವೋ ಇದರ ಎಂತಕ್ಕೆ ಬೇಕು? ಇದು ನನ್ನ ಒಪಿನಿಯನ್. ನಿಮಗೆ ಏನು ಅನ್ನಿಸ್ತು ಹೇಳಿ. ಮಾತು ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನಿಸುತ್ತೆ, ತಪ್ಪಾದರೆ ಕ್ಷಮಿಸಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತು ಶ್ರೀಕೃಷ್ಣನ ಅಲಂಕಾರ ನೋಡ್ಕೊಂಡು ಬನ್ನಿ. ಆನಂತರ ಈ ವಿಡಿಯೋದ ಕೊನೆಯಲ್ಲಿ ಒಂದೆರಡು ಕರೆಕ್ಟಾಗಿ ಇಂಗ್ಲೀಷಲ್ಲಿ ಬರ್ತಾ ಹಾಕಿದ್ದೀನಿ, ಇಷ್ಟೇದವರು ನೋಡ್ಕೊಳ್ಳಿ ಅದನ್ನ. ಇವತ್ತು ನಮ್ಮ ಶ್ರೀಕೃಷ್ಣನದ್ದು ನಾದಯೋಗಿ ಅಲಂಕಾರ ಅಂತೆ. ತುಂಬ ಚೆನ್ನಾಗಿ ಕಾಣ್ತಿದ್ದ, 2 ಕೈಯಲ್ಲಿ ಕೊಳ ಹಿಡ್ಕೊಂಡು ತುಂಬ ಅದ್ಭುತವಾಗಿ ಕಾಣ್ತಾ ಇದ್ದ. ನಮ್ಮ ಈಗಿನ ಯತಿಗಳು, ಪರ್ಯಾಯ ಚಿಕ್ಕ ಶ್ರೀಗಳು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಿದ್ದಾರೆ. ಶಾರ್ಟ್ಸಲ್ಲಿಯೂ ಹಾಕಿರ್ತೀನಿ, ಎಲ್ಲನೂ ನೋಡ್ಕೊಂಡು ಬನ್ನಿ. ಆನಂತರ ಈಗ ಲಿಸ್ಟೆಲ್ಲ ನೋಡ್ಕೊಂಡು ಬರೋಣ. ಕನ್ಫ್ಯೂಷನ್ ಇದ್ದವರು ಇದು ಕಮೆಂಟ್ಸ್ ಹಾಕಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನನಗೆ ತಿಳಿದಷ್ಟು ಮಟ್ಟಿಗೆ ಕೆಲವರಿಗೆ ಅರ್ಥ ಆಗದ ಕಮೆಂಟ್ಸ್ ಮಾಡಲಿಕ್ಕೆ ಹೇಗೆ ಅಂತ ಗೊತ್ತಾಗದವರಿಗೋಸ್ಕರನೇ ನಾನು ಈ ಥರ ಮಾಡಿರುವಂಥದ್ದು. ಕೆಲವರು ಇಂಗ್ಲೀಷಲ್ಲಿಯೂ ಕೆಲವರು ಕೇಳ್ತಾಯಿದ್ರು, ಅದಕ್ಕೆ ಹಾಕಿದ್ದೀನಿ. ಬಾಯಲ್ಲಿ ಎಲ್ಲ ಹೇಳ್ತಾ ಬಂದಿದ್ದೀನಿ, ನೋಡ್ಬೋದು ನೀವು. 1 ತಿಂಗಳು ಬಾಯಿ ಕಟ್ಟಿದರೆ ಸಾಕು, ದೇವರ ಸೇವೆ ಅದ್ಭುತವಾಗಿ ನಡೆಯುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಸ್ಕಿಪ್ ಮಾಡ್ತಾ ಹೋದರೆ ಏನಾಗುತ್ತೆ ಗೊತ್ತಾ, ನಾನು ಏನು ಹೇಳಿರ್ತೀನೋ ಅರ್ಥ ಆಗುತ್ತೆ ನಿಮಗೆ ಆವಾಗ. ಆದ ಕಾರಣ ಕಂಪ್ಲೀಟ್ ವಿಡಿಯೋನ ನೋಡಿ. ಯಾರಿಗೆ ಇದು ಎಸೆನ್ಷಿಯಲ್ ಇದೆ ಅಂದರೆ ವ್ರತ ಮಾಡ್ತಿರೋ ಅವ್ರು ಕಂಪ್ಲೀಟ್ ವಿಡಿಯೋನ ನೋಡಿ, ಆಯಿತಾ? ನೋಡಿ. ಥ್ಯಾಂಕ್ ಯು.